ಮದುವೆ ವಿಳಂಬ ಆಗ್ತಾ ಇದೆ. ಏನು ಕಾರಣ ಅಂತ ಗೊತ್ತಾಗುತ್ತಿಲ್ಲ. ಯಾವ ಉದ್ಯೋಗದಲ್ಲೂ ಬಹಳ ಕಾಲ ಉಳಿಯೋದಕ್ಕೆ ಸಾಧ್ಯವಾಗುತ್ತಿಲ್ಲ. ಮದುವೆಯಾಗಿ ಬಹಳ ವರ್ಷಗಳಾದರೂ ಇನ್ನೂ ಮಕ್ಕಳಾಗುತ್ತಿಲ್ಲ. ಯಾವುದೇ ವ್ಯಾಪಾರ ಕೈ ಹಿಡಿಯುತ್ತಿಲ್ಲ. ಹೀಗೆ ಪದೇ ಪದೇ ಸಮಸ್ಯೆಗಳು ಕಾಡುತ್ತಿದ್ದರೂ ಎಷ್ಟೇ ಹರಕೆ ಬೇಡಿಕೊಂಡರೂ ದೈವ ದೇವಸ್ಥಾನಗಳು ಓಡಾಡಿದರೂ ಪರಿಹಾರ ಸಿಗುತ್ತಿಲ್ಲ. ಅಂದರೆ ಅದಕ್ಕೆ ಕಾರಣ ಸರ್ಪದೋಷವಾಗಿರುತ್ತದೆ. ಅಷ್ಟಕ್ಕೂ ಈ ಸರ್ಪದೋಷ ಯಾಕೆ ಬರುತ್ತದೆ, ಹೇಗೆ ಬರುತ್ತದೆ, ಇದಕ್ಕೆ ಪರಿಹಾರಗಳೇನು, ಈ ಎಲ್ಲ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಸಾವಿಲ್ಲದ ಮನೆಯಿಲ್ಲ ಎನ್ನುವ ಮಾತಿನಂತೆ ಕಷ್ಟವಿಲ್ಲದ ವ್ಯಕ್ತಿ ಕೂಡ ಇಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ಬಗೆಯ ಕಷ್ಟ ಅಥವಾ ದುಃಖ ಎನ್ನುವುದು ಈ ಜೀವನದಲ್ಲಿ ಇದ್ದೇ ಇರುತ್ತದೆ. ಮನುಷ್ಯನ ಕಷ್ಟಗಳು ಅಥವಾ ದುಃಖಗಳು ಅವರವರ ಗ್ರಹಗತಿಗಳು ಹಾಗೂ ಸರ್ಪದೋಷವೇ ಕಾರಣ ಎನ್ನಲಾಗುತ್ತದೆ. ಪುರಾಣ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸರ್ಪಕ್ಕೆ ವಿಶೇಷ ಸ್ಥಾನಮಾನವನ್ನ ನೀಡಲಾಗಿದೆ. ನಾಗದೇವರನ್ನ ದೇವರೆಂದು ಕೂಡ ಆರಾಧಿಸಲಾಗುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ಹಾವನ್ನು ಹೊಡೆಯುವುದು, ಹಿಂಸೆ ಮಾಡುವುದು ಅಥವಾ ಸಾಯಿಸುವ ಕೃತ್ಯವನ್ನ ಎಸಗಿದರೆ ಅದು ಪಾಪ ಹಾಗೂ ಶಾಪವಾಗಿ ಪರಿಗಣಿಸಲ್ಪಡುತ್ತದೆ ಎಂದು ನಂಬಲಾಗಿದೆ. ಸರ್ಪವನ್ನು ಸಾಯಿಸಿದರೆ ಅದರ ಸಂಸ್ಕಾರ ಮಾಡಲೇಬೇಕು, ಇಲ್ಲವಾದರೆ ಸರ್ಪದೋಷಕ್ಕೆ ಒಳಗಾಗಬೇಕಾಗುತ್ತದೆ. ಈ ದೋಷವು ಕೇವಲ ಒಂದು ಜನ್ಮಕ್ಕೆ ಸೀಮಿತವಾಗಿರುವುದಿಲ್ಲ, ಅದು ಜನ್ಮ ಜನ್ಮಾಂತರವರೆಗೂ ನಿಮ್ಮನ್ನ ಕಾಡುತ್ತದೆ ಎಂದು ಪುರಾಣದಲ್ಲಿಯೂ ಕೂಡ ಹೇಳಲಾಗಿದೆ. ಹಣಕಾಸಿನ ಸಮಸ್ಯೆ, ಸಂಸಾರದಲ್ಲಿ ಕಿರಿಕಿರಿ, ವಿವಾಹ ಮುರಿದು ಬೀಳುವುದು, ವೃತ್ತಿ ಕ್ಷೇತ್ರದಲ್ಲಿ ಹಿನ್ನಡೆ, ಬಂಧು ಬಾಂಧವರಿಂದ ಮೋಸ, ಸಂತಾನಹೀನತೆ, ಮಕ್ಕಳ ಭಾಗ್ಯ ಇಲ್ಲದಿರುವುದು, ಹೀಗೆ ಅನೇಕ ಸಮಸ್ಯೆಗಳು ಸರ್ಪದೋಷದಿಂದ ಉಂಟಾಗುತ್ತದೆ ಎಂದು ವೇದಗಳಲ್ಲೂ ಕೂಡ ಸಾರಲಾಗಿದೆ. ಸರ್ಪದೋಷವು ವ್ಯಕ್ತಿಯ ಮರಣ ನಂತರವೂ ಪರಿಣಾಮವಾಗಿ ಬೀರುತ್ತದೆ. ಸರ್ಪವನ್ನು ಕೊಂದಾಗ ಅನಿರೀಕ್ಷಿತ ಘಟನೆಯಿಂದ ಸರ್ಪ ಸಾವನ್ನಪ್ಪಿದರೆ ಅಥವಾ ಇನ್ಯಾವುದೋ ಕಾರಣಕ್ಕೆ ಸರ್ಪ ಮರಣ ಹೊಂದಿದರೆ ಅಂತ ಸಂದರ್ಭದಲ್ಲಿ ಅದರ ಅಂತ್ಯ ಸಂಸ್ಕಾರವನ್ನ ಕ್ರಮಬದ್ಧವಾಗಿ ಮಾಡಲೇಬೇಕು, ಇಲ್ಲವಾದರೆ ಅದು ದೋಷವಾಗಿ ಪರಿಣಮಿಸುತ್ತದೆ. ಕಾಳಸರ್ಪ ದೋಷ ಅನ್ನುವುದು ಅದು ಆನುವಂಶಿಕವಾಗಿ ಬರುವಂತಹ ಒಂದು ದೋಷವಾಗಿದೆ. ಪೂರ್ವಜರು ಮತ್ತು ಸ್ವಯಂ ಮಾಡಿದ ತಪ್ಪುಗಳಿಂದ ಇಂಥ ದೋಷಗಳು ಉಂಟಾಗುತ್ತವೆ. ಸರ್ಪದೋಷ ಅಥವಾ ನಾಗದೋಷ ಎನ್ನುವುದು ಕೇವಲ ಹಾವು ಅಥವಾ ಸರಿಸರ್ಪಗಳನ್ನು ಸಾಯಿಸುವುದರಿಂದ ಉಂಟಾಗುವುದಿಲ್ಲ. ಹೊಟ್ಟೆಯಲ್ಲಿರುವ ಮಗುವನ್ನು ತೆಗೆಸುವುದು ಅಥವಾ ಗರ್ಭಪಾತ ಮಾಡಿಸುವುದರಿಂದಲೂ ಉಂಟಾಗುತ್ತದೆ. ವೀರ್ಯವು ಹಾವಿನಂತೆ ಪರಿಣಾಮ ಬೀರುತ್ತದೆ. ಈ ಮೇಲೆ ಹೇಳಿರುವ ರೋಗ ಲಕ್ಷಣಗಳಿದ್ದರೆ ಸರ್ಪದೋಷ ಇದೆ ಎಂದು ಅಂದಾಜು ಮಾಡಲಾಗುತ್ತದೆ. ನಾಗಪಂಚಮಿ ವ್ರತವನ್ನು ಮಾಡುವುದರಿಂದ ಮಕ್ಕಳಿಲ್ಲದ ದಂಪತಿಗಳು ಮಕ್ಕಳನ್ನು ಕೂಡ ಪಡೆಯಬಹುದು ಎಂಬ ನಂಬಿಕೆ ಇದೆ. ಸರ್ಪಯಾಗ ಕಥೆಯನ್ನು ಓದುವುದರಿಂದ ದೋಷ ಮುಕ್ತರಾಗಬಹುದು. ಅಲ್ಲದೆ ಸರ್ಪದೋಷಕ್ಕೆ ಸೂಕ್ತ ರೀತಿಯ ದೋಷ ಮುಕ್ತ ಕೆಲಸಗಳನ್ನ ಮಾಡಬೇಕು, ಇಲ್ಲವಾದರೆ ವಿಚ್ಛೇದನ, ಮರಣ ಅಥವಾ ಅನಿರೀಕ್ಷಿತ ಅಪಘಾತಗಳು, ಹೀಗೆ ಅನೇಕ ತೊಂದರೆಗಳಿಗೆ ಒಳಗಾಗಬೇಕಾಗುತ್ತದೆ. ಹಾವೊಂದರ ಸಾವಿಗೆ ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ಕಾರಣವಾದಲ್ಲಿ ಜಾತಕದಲ್ಲಿ ಈ ದೋಷ ಕಾಣಿಸುತ್ತದೆ. ತಂದೆ, ಚಿಕ್ಕಪ್ಪ, ದೊಡ್ಡಪ್ಪ, ತಾತ, ಮಾವ, ಹೀಗೆ ಕುಟುಂಬದಲ್ಲಿ ಯಾರಾದರೂ ಹಾವನ್ನು ಕೊಂದಿದ್ದರೆ ಈ ದೋಷ ನಿಮಗೂ ಕೂಡ ಬರಬಹುದು. ಈ ರೀತಿ ಹಾವನ್ನು ಕೊಲ್ಲುವುದು, ಅದು ಗೊತ್ತಿದೆಯೋ ಅಥವಾ ಗೊತ್ತಿಲ್ಲದೆ ಕೊಲ್ಲುವುದು ಪಾಪದ ಕಾರ್ಯವಾಗಿದೆ. ಅದರ ನಿವಾರಣೆಗಾಗಿ ಮಾಡುವ ಕ್ರಿಯೆ ಸರ್ಪ ಸಂಸ್ಕಾರ. ಇದು ಮೊದಲ ವಿಧಾನ. ಹೀಗೆಂದರೆ ನಾಗನಿಗೆ ಅಪರ ಕ್ರಿಯೆಗಳನ್ನು ಮಾಡಿದಂತೆಯೇ. ನಾಗರ ಬಿಂಬವೊಂದನ್ನು ಮಾಡಿ ನಿಮ್ಮಿಂದಲೇ ಅದರ ಅಪರಕ್ರಿಯೆಗಳನ್ನು ಮಾಡಿಸಲಾಗುತ್ತದೆ. ಇಲ್ಲಿ ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾಗಿದ್ದು ಏನೆಂದರೆ, ತಂದೆ ತಾಯಿ ಬದುಕಿದ್ದಿರುವ ಪಕ್ಷದಲ್ಲಿ ಮಕ್ಕಳು ಈ ಸಂಸ್ಕಾರವನ್ನ ಮಾಡಿಸಬಾರದು, ತಂದೆ ತಾಯಿಯಿಂದಲೇ ಮಾಡಿಸಬೇಕು. ದೋಷದ ಇನ್ನೊಂದು ಪರಿಹಾರ ಅಂದರೆ ಅದುವೇ ಅಶ್ಲೇಷ ಬಲಿ. ಜನ್ಮ ಜನ್ಮಾಂತರದಲ್ಲಿ ಮಾಡಿದ ನಾಗದೋಷದ ಪರಿಹಾರಕ್ಕಾಗಿ ಅಶ್ಲೇಷ ಬಲಿ ಪೂಜೆ ಮಾಡಲಾಗುತ್ತದೆ. ಜಾತಕದಲ್ಲಿನ ನಾಗದೋಷದಿಂದ ಅನಾರೋಗ್ಯ ಸಮಸ್ಯೆ ಬಂದಿದ್ದರೆ, ಸಂತಾನ ಸಮಸ್ಯೆ ಆಗಿದ್ದರೆ ಅಥವಾ ಯಾವುದೇ
ನಾಗದೋಷದಿಂದ ಸಮಸ್ಯೆ ಆಗಿದ್ದರೆ ಅಶ್ಲೇಷ ಬಲಿ ಪೂಜೆ ಮಾಡಲಾಗುತ್ತದೆ. ಅಶ್ಲೇಷ ಬಲಿ ಪೂಜೆ ಅಂದ ತಕ್ಷಣ ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ತೆರಳಿ ಅಲ್ಲಿ ಸಾಮೂಹಿಕವಾಗಿ ಪೂಜೆ ಮಾಡಿಸಿಕೊಂಡು ಬಂದಿದ್ದೇವೆ ಅಂತಾರೆ. ಆದರೆ ಈ ರೀತಿ ಪೂಜೆ ಮಾಡಿಸಿಕೊಂಡರೆ ಫಲಿತಾಂಶ ಸಿಗುವುದು ಕಡಿಮೆ. ಸಮಸ್ಯೆ ಕಡಿಮೆ ಇದ್ದವರು ಹೀಗೆ ಮಾಡಿಸಿದರೆ ಪರವಾಗಿಲ್ಲ. ಆದರೆ ಸಮಸ್ಯೆ ದೊಡ್ಡದಿದ್ದಲ್ಲಿ ಪ್ರತ್ಯೇಕವಾಗಿ ಅಶ್ಲೇಷ ಬಲಿ ಪೂಜೆ ಮಾಡಿಸಿದರೆ ಶೀಘ್ರ ಫಲ ಕೂಡ ಸಿಗುತ್ತದೆ. ಆಂಧ್ರ ಪ್ರದೇಶ ರಾಜ್ಯದ ಇದೇ ಕಾರಣ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಇತ್ತೀಚೆಗೆ ಸರ್ಪದೋಷ ನಿವಾರಣೆಗಾಗಿ ಕುಕ್ಕೆ ಸುಬ್ರಹ್ಮಣ್ಯ ಹಾಗೂ ಇನ್ನಿತರ ನಾಗದೇವತೆಗಳ ದೇವಸ್ಥಾನಕ್ಕೆ ಹೋಗಿ ಇಂತಹ ಪರಿಹಾರವನ್ನು ಕೂಡ ಕೊಂಡುಕೊಳ್ಳುತ್ತಾರೆ. ಆಂಧ್ರ ಪ್ರದೇಶ ರಾಜ್ಯದ ಚಿತ್ತೂರು ಜಿಲ್ಲೆಯ ಕಾಳಹಸ್ತಿ ಪಟ್ಟಣದಲ್ಲಿರುವ ಶ್ರೀ ಕಾಳಹಸ್ತೀಶ್ವರ ದೇವಾಲಯವು ರಾಹುಕೇತುಗಳ ದೋಷಕ್ಕೆ ಪರಿಹಾರ ಪೂಜೆ ಒದಗಿಸುವುದರ ಮೂಲಕ ಕಾಳ ಸರ್ಪದೋಷ ನಿವಾರಣೆಯನ್ನು ಕೂಡ ಈ ಕ್ಷೇತ್ರದಲ್ಲಿ ಮಾಡಲಾಗುತ್ತದೆ. ಜಾತಕದಲ್ಲಿ ದೋಷ ಬಹುಮುಖ್ಯವಾಗಿ ಸರ್ಪದೋಷ ನಿವಾರಣೆಗೆ ಅತಿ ಪ್ರಮುಖ ಸ್ಥಳವಾಗಿ ಕರ್ನಾಟಕ ರಾಜ್ಯದ ಶ್ರೀ ಸುಬ್ರಹ್ಮಣ್ಯ ದೇವರು ನೆಲೆಸಿರುವ ಕುಕ್ಕೆ ದೇಶದಲ್ಲಿ ಅತಿ ಜನಪ್ರಿಯ ಹಾಗೂ ಅತಿ ಹೆಸರುವಾಸಿಯಾದಂತಹ ಸರ್ಪದೋಷ ನಿವಾರಣಾ ಕ್ಷೇತ್ರವಾಗಿದೆ. ಸಾಕ್ಷಾತ್ ಸುಬ್ರಹ್ಮಣ್ಯ ಇಲ್ಲಿ ನೆಲೆಸಿರುವುದರಿಂದ ಈ ಸ್ಥಳವನ್ನ ಕುಕ್ಕೆ ಸುಬ್ರಹ್ಮಣ್ಯ ಎಂದು ಇಲ್ಲಿ ಕರೆಯಲಾಗುತ್ತದೆ. ಶೇಷನಾಗ ದೇವಸ್ಥಾನ ಜಮ್ಮು ಕಾಶ್ಮೀರ. ಪುರಾಣದ ಪ್ರಕಾರ ಹಾವುಗಳ ರಾಜ ಎಂದು ಕರೆಯಲ್ಪಡುವ ಶೇಷನಾಗ ಕಾಶ್ಮೀರದ ಪಹಲ್ಗಾಮ್ ಬಳಿ ಸರೋವರವನ್ನು ರಚಿಸಿದ್ದನು. ಶೇಷನಾಗ ಇಂದಿಗೂ ಇಲ್ಲಿ ನೆಲೆಸಿದ್ದಾನೆ ಎಂದು ನಂಬಲಾಗಿದೆ ಮತ್ತು ಈ ಕಾರಣಕ್ಕಾಗಿ ಇದರ ದಡದಲ್ಲಿ ಇತ್ತೀಚೆಗೆ ಸರ್ಪದೇವರಿಗೆ ಸಮರ್ಪಿತವಾದ ದೇವಾಲಯವನ್ನು ಕೂಡ ಕಟ್ಟಲಾಗಿದೆ. ಅಮರನಾಥ ಯಾತ್ರೆಗೆ ಬಂದ ಯಾತ್ರಿಕರು ಈ ಸರೋವರಕ್ಕೆ ಭೇಟಿ ನೀಡುತ್ತಾರೆ ಮತ್ತು ಶೇಷನಾಗ ದೇವರನ್ನು ಇಲ್ಲಿ ಪೂಜಿಸಲಾಗುತ್ತದೆ. ಇಲ್ಲಿ ಪ್ರತಿ ವರ್ಷ ಅಮರನಾಥ ಯಾತ್ರೆಗೆ ಹೋಗುವ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಅನ್ನದಾಸೋಹ ಅಂದರೆ ಉತ್ತರ ಭಾರತದಲ್ಲಿ ಇದನ್ನ ಭಂಡಾರ ಎಂದು ಕರೆಯುತ್ತಾರೆ ಹಾಗೂ ಇಲ್ಲಿ ಅದನ್ನು ಏರ್ಪಡಿಸಲಾಗುತ್ತದೆ. ಆದರೆ 2013ರಲ್ಲಿ ಇಲ್ಲಿ ಭಂಡಾರ ನಡೆಯುತ್ತಿದ್ದಾಗ ಅಂದರೆ ಅನ್ನದಾಸೋಹ ನಡೆಯುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಊಟದ ತಟ್ಟೆಯಲ್ಲಿ ನೂರಾರು ಹಾವುಗಳು ಪ್ರತ್ಯಕ್ಷಗೊಂಡಿದ್ದವು. ಇದು ಅತ್ಯಂತ ಅಪರೂಪದ ಹಾಗೂ ಅತ್ಯಂತ ಭಯಾನಕ ಘಟನೆಯಾಗಿತ್ತು. ಹೀಗೆ ಹಾವುಗಳನ್ನು ಕಂಡು ಅಲ್ಲಿನ ಭಕ್ತಾದಿಗಳು ಹೌಹಾರಿದ್ದರು. ಈ ರೀತಿ ಹಾವುಗಳು ತಟ್ಟೆಯಲ್ಲಿ ಕಾಣಿಸುವುದು ಅಪಾಯದ ಸಂಕೇತವಾಗಿತ್ತು. ಇದಾದ ಮರುದಿನವೇ ಉತ್ತರಾಖಂಡದ ಕೇದಾರ್ನಾಥ್ ಕಣಿವೆಯಲ್ಲಿ ಭಯಂಕರ ಮಳೆ ಪ್ರವಾಹ ಬಂದು ಸಾವಿರಾರು ಜನರು ಸಾವನ್ನಪ್ಪಿದ್ದರು. ಇದಕ್ಕೆ ಕಾರಣ ಹಿಂದೆ ಈ ಜಾಗದಲ್ಲಿ ಅಮರನಾಥ ಯಾತ್ರೆ ಹೋಗುವ ಸಂದರ್ಭದಲ್ಲಿ ಹಾವುಗಳನ್ನು ಕೆಲವು ಯಾತ್ರಿಗಳು ಕೊಂದಿದ್ದರು ಎನ್ನುವ ಮಾಹಿತಿ ಆಮೇಲೆ ಗೊತ್ತಾಗಿತ್ತು. ಆ ನಂತರ ಈ ಒಂದು ಜಾಗದಲ್ಲಿ ಸರ್ಪದೋಷ ನಿವಾರಣೆಗಾಗಿ ಅಶ್ಲೇಷ ಬಲಿ ಪೂಜೆಯನ್ನು ಕೂಡ ಮಾಡಲಾಗಿತ್ತು. ಆಮೇಲೆ ಇಲ್ಲಿ ಒಂದು ಶೇಷನಾಗನ ಚಿಕ್ಕ ದೇವಾಲಯವನ್ನು ಕೂಡ ನಿರ್ಮಿಸಲಾಗಿದೆ. ನೋಡಿದಿರಾ ಸ್ನೇಹಿತರೆ, ಸರ್ಪದೇವರು ಅಂದರೆ ಆ ನಾಗದೇವರ ಮಹಿಮೆ ಎಷ್ಟು ಅಪಾರ ಹಾಗೂ ಅಪಾಯ ಕೂಡ. ನಾಗದೇವರ ಮಹಿಮೆ ಈ ಕಲಿಯುಗದಲ್ಲಿಯೂ ಕೂಡ ಇದೆ ಎನ್ನುವುದಕ್ಕೆ ಇಂತಹ ಘಟನೆಗಳೇ ಸಾಕ್ಷಿಯಾಗಿದೆ. ಯಾವುದೇ ಸಂದರ್ಭದಲ್ಲಿ ಹಾವಿಗೆ ಅದರಲ್ಲೂ ನಾಗರ ಹಾವನ್ನ ಕೊಲ್ಲಬೇಡಿ, ಶಾಪವನ್ನ ಪಡೆದುಕೊಳ್ಳಬೇಡಿ. ಇದು ಜನ್ಮ ಜನ್ಮಾಂತರವರೆಗೆ ಆ ಶಾಪ ನಿಮಗೆ ತಟ್ಟಲಿದೆ. ನಿಮಗೆ ನಿಮ್ಮ ಮಕ್ಕಳಿಗೂ ಕೂಡ ಈ ಶಾಪಗಳು ಪರಿಣಾಮಕಾರಿಯಾಗಿ ಅವು ಕಾಡಲಿವೆ. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯ ನೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252. ಇದೇ ಕಾರಣ ಜಾಗರೂಕತೆಯಿಂದ ಇರಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಸರ್ಪರಾಜ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇನ್ನಷ್ಟು ಇದರ ಬಗ್ಗೆ ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.